ರಾಣಿಯು ಪುಟ್ಟ ಕಾಲ್ಪನಿಕಳಾಗಿದ್ದಳು. ಅವಳು ತನ್ನ ಮನೆಯಂತೆ ಗುಲಾಬಿ ಹೂವಿನೊಳಗೆ ವಾಸಿಸುತ್ತಿದ್ದಳು. ಅವಳ ಬೆರಳುಗಳು ಹೊಳೆಯುವ ಗುಲಾಬಿ ದಳಗಳಂತಿದ್ದವು ಮತ್ತು ಅವಳ ನಗು ನೈಟಿಂಗೇಲ್ನ ಚಿಲಿಪಿಲಿಗಿಂತ ಸಿಹಿಯಾಗಿತ್ತು. ರಾಣಿಗೆ ಮ್ಯಾಜಿಕ್ ಮಾಡಲು ಇಷ್ಟವಾಯಿತು. ಆದರೆ ಅವಳ ಮ್ಯಾಜಿಕ್ ಯಾವಾಗಲೂ ಸ್ವಲ್ಪ ಮಾತ್ರ ಕಲ್ಲನ್ನು ವರ್ಣರಂಜಿತ ಗುಂಡಿಯನ್ನಾಗಿ ಪರಿವರ್ತಿಸಿದಂತೆ ಅಥವಾ ಪಕ್ಷಿಗಳ ಸಂಭಾಷಣೆಯನ್ನು ಅರ್ಥಮಾಡಿಕೊಳ್ಳುವುದು. ಒಂದು ಮಧ್ಯಾಹ್ನ ಸೂರ್ಯನು ಆಕಾಶದಲ್ಲಿ ಎತ್ತರಕ್ಕೆ ಏರಿದಾಗ ಮತ್ತು ಭೂಮಿಯು ಉರಿಯುತ್ತಿರುವಾಗ ರಾಣಿ ಯಾವುದೋ ಕೆಲಸಕ್ಕಾಗಿ ಹೊರಗೆ ಹೋದಳು. ಗುಲಾಬಿ ಹೂವಿನ ಬಳಿ ಪುಟ್ಟ ಹುಡುಗಿಯೊಬ್ಬಳು ಕುಳಿತಿರುವುದನ್ನು ಕಂಡು ಅವಳು ನಿಲ್ಲಿಸಿದಳು. ಹುಡುಗಿಯ ಮುಖ ದುಃಖದಿಂದ ಕೂಡಿತ್ತು ಮತ್ತು ಅವಳ ಕಣ್ಣುಗಳಲ್ಲಿ ನೀರು ಈಜುತ್ತಿತ್ತು. ಏನಾಯಿತು ಪುಟ್ಟ? ರಾಣಿ ಮೆಲ್ಲನೆ ಕೇಳಿದಳು. ಹುಡುಗಿ ಅವನತ್ತ ನೋಡುತ್ತಾ, ನನ್ನ ಗೊಂಬೆಯ ತೋಳು ಮುರಿದಿದೆ, ಈಗ ಅವಳು ನನ್ನೊಂದಿಗೆ ಆಟವಾಡುವುದಿಲ್ಲ. ಹುಡುಗಿಯ ದುಃಖವನ್ನು ಕಂಡು ರಾಣಿಗೆ ಬೇಸರವಾಯಿತು. ಅವಳು ಹುಡುಗಿಯ ಗೊಂಬೆಯನ್ನು ತೆಗೆದುಕೊಂಡು ಅದನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಲು ಪ್ರಾರಂಭಿಸಿದಳು. ಮುರಿದ ತೋಳನ್ನು ಮತ್ತೆ ಸೇರಿಸಲು ಅವಳು ತನ್ನ ಮಾಂತ್ರಿಕತೆಯನ್ನು ಪ್ರಯತ್ನಿಸಿದಳು. ಆದರೆ ಅದು ಕೆಲಸ ಮಾಡಲಿಲ್ಲ. ಅವಳು ಮತ್ತೆ ಪ್ರಯತ್ನಿಸುತ್ತಾಳೆ, ನಂತರ ನಿರಾಶೆಗೊಂಡು ನಿಲ್ಲಿಸುತ್ತಾಳೆ. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಿದ್ದ ಗಾಳಿಪಟಗಳನ್ನು ರಾಣಿ ಗಮನಿಸಿದಳು. ಅವರ ಬಣ್ಣ ಬಣ್ಣದ ಬಟ್ಟೆಗಳು ಬಿಸಿಲಿನಲ್ಲಿ ಹೊಳೆಯುತ್ತಿದ್ದವು. ರಾಣಿಗೆ ಒಂದು ಉಪಾಯ ಹೊಳೆಯಿತು. ಅವಳು ಹುಡುಗಿಯನ್ನು ಕೇಳಿದಳು, ನಿಮ್ಮ ಬಳಿ ಹಳೆಯ ಬಟ್ಟೆಗಳ ತುಂಡುಗಳಿವೆಯೇ? ಹುಡುಗಿ ಹೌದೆಂದು ತಲೆಯಾಡಿಸಿ ಸ್ವಲ್ಪ ಹೊತ್ತಿನ ನಂತರ ಕಾಯಿಗಳನ್ನು ತಂದಳು. ರಾಣಿ ಮತ್ತೆ ತನ್ನ ಮಾಯಾಜಾಲವನ್ನು ಮಾಡಿ ಈ ಬಾರಿ ಬಟ್ಟೆಯ ತುಂಡುಗಳನ್ನು ಗಾಳಿಪಟದ ಬಟ್ಟೆಯಂತೆ ಬಣ್ಣ ಬಣ್ಣವಾಗಿ ಗಟ್ಟಿಮುಟ್ಟಾಗಿ ಮಾಡಿದಳು. ಮುರಿದ ತೋಳನ್ನು ಈ ಬಣ್ಣ ಬಣ್ಣದ ಬಟ್ಟೆಗಳಿಂದ ಮುಚ್ಚಿದರು ಮತ್ತು ಸಣ್ಣ ಗಂಟು ಕಟ್ಟಿದರು. ಗೊಂಬೆಯನ್ನು ನೋಡಿದ ಹುಡುಗಿಯ ಮುಖದಲ್ಲಿ ಸಂತೋಷ ತುಂಬಿತ್ತು. ಗುಡಿಯ ಮುರಿತದ ಕೈವಾಸಿಯಾಗಿ ಈಗ ಮೊದಲಿಗಿಂತ ಮುದ್ದಾಗಿ ಕಾಣುತ್ತಿದ್ದಳು. ಹುಡುಗಿ ನಗುತ್ತಾ ರಾಣಿಯನ್ನು ತಬ್ಬಿಕೊಳ್ಳಲು ಓಡಿದಳು. ಆ ದಿನ ರಾಣಿ ತುಂಬಾ ಖುಷಿಯಾಗಿದ್ದಳು. ತನ್ನ ಮಾಂತ್ರಿಕತೆ ಚಿಕ್ಕದಾಗಿದ್ದರೂ ಅದು ಇತರರ ದುಃಖವನ್ನು ಕಡಿಮೆ ಮಾಡುವ ಮೂಲಕ ಸಂತೋಷವನ್ನು ತರುತ್ತದೆ ಎಂದು ಅವನು ಅರಿತುಕೊಂಡನು. ಕೆಲವೊಮ್ಮೆ ದೊಡ್ಡ ಮ್ಯಾಜಿಕ್ ಯಾರೊಬ್ಬರ ಮುಖದಲ್ಲಿ ನಗು ತರುವುದಕ್ಕಿಂತ ಹೆಚ್ಚೇನೂ ಅಲ್ಲ ಎಂದು ಅವಳು ಕಲಿತಳು. ಆ ದಿನದ ನಂತರ ರಾಣಿ ತನ್ನ ಮಾಂತ್ರಿಕತೆಯನ್ನು ಬಳಸಿಕೊಂಡು ಇನ್ನೂ ಅನೇಕ ಜನರಿಗೆ ಸಹಾಯ ಮಾಡಿದರು. ಅವಳು ಹುಲ್ಲಿನ ಹೂವಿನಿಂದ ಗಾಯವನ್ನು ವಾಸಿ ಮಾಡಿದಳು. ದುಃಖಿತ ಮುದುಕನಿಗೆ ಅವನ ನೆನಪುಗಳಿಂದ ಚಿತ್ರವನ್ನು ಚಿತ್ರಿಸಿದಳು ಮತ್ತು ಕಳೆದು ಹೋದ ನಾಯಿಯನ್ನು ಅವನ ಮನೆಗೆ ಕರೆದುಕೊಂಡು ಹೋದಳು. ಆದರೂ ತನ್ನ ಮಾಂತ್ರಿಕ ಶಕ್ತಿಯು ಚಿಕ್ಕದಾಗಿದೆ ಎಂದು ರಾಣಿ ಭಾವಿಸಿದಳು. ಆದರೆ ಪ್ರತಿದಿನ ಅವಳು ಯಾರನ್ನಾದರೂ ಸಂತೋಷದಿಂದ ನೋಡಿದಾಗ ಅಥವಾ ಇನ್ನೊಬ್ಬರ ಕಣ್ಣೀರನ್ನು ಒರೆಸಿದಾಗ ವಾಸ್ತವದಲ್ಲಿ ಅವಳ ಮ್ಯಾಜಿಕ್ ತುಂಬಾ ದೊಡ್ಡದಾಗಿದೆ ಮತ್ತು ವಿಶೇಷವಾಗಿದೆ ಎಂದು ಅವಳು ಅರ್ಥ ಮಾಡಿಕೊಂಡಳು, ಏಕೆಂದರೆ ಅದು ಪ್ರೀತಿ, ಭರವಸೆ ಮತ್ತು ಸಂತೋಷದ ಮ್ಯಾಜಿಕ್. ಆದ್ದರಿಂದ ಮುಂದಿನ ಬಾರಿ ನಿಮಗೆ ಮಾಯೆ ಇಲ್ಲ ಎಂದು ಅನಿಸಿದಾಗ ನಿಲ್ಲಿಸಿ ಮತ್ತು ಸುತ್ತಲೂ ನೋಡಿ. ಬಹುಶಃ ಇತರರ ಜೀವನವನ್ನು ಸಂತೋಷದಿಂದ ತುಂಬಲು ನೀವು ದೊಡ್ಡ ಮ್ಯಾಜಿಕ್ ಅನ್ನು ಹೊಂದಿದ್ದೀರಿ.